ನಗರ ಸೌಂದರ್ಯಕ್ಕೆ ಮಾರಕವಾಗಿದ್ದ ಅಪಾಯಕ್ಕೆ ಆಹ್ವಾನ ನೀಡುವಂತಿದ್ದ ಅನಧಿಕೃತ ಪ್ಲಾಸ್ಟಿಕ್ ಫ್ಲೆಕ್ಸ್ಗಳ ವಿರುದ್ಧ ಮಂಗಳೂರು ಮಹಾನಗರ ಪಾಲಿಕೆ ಸಮರವನ್ನು ಚುರುಕುಗೊಳಿಸಿದೆ. ಪಾಲಿಕೆ ಆಯುಕ್ತರು ಮತ್ತು ಕಂದಾಯ ಅಧಿಕಾರಿಗಳು ಈ ಹಿಂದೆಯೇ ಪ್ರಕಟಿಸಿದಂತೆ ಸೋಮವಾರ ಮಂಗಳೂರಿನ ಹೆಚ್ಚಿನ ಕಡೆಗಳಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಫ್ಲೆಕ್ಸ್ಗಳನ್ನು ತೆರವುಗೊಳಿಸಿದ್ದು ಮಾತ್ರವಲ್ಲದೆ ದಂಡ ವಿಧಿಸಲು ಸಿದ್ಧತೆಯನ್ನು ನಡೆಸಿದ್ದಾರೆ. ಪಾಲಿಕೆಯ ಕಂದಾಯ ಅಧಿಕಾರಿಗಳ ತಂಡ ಕಾರ್ಯಾಚರಣೆಗೆ ಇಳಿದಿದೆ. ಹಂಪನಕಟ್ಟೆ, ಕ್ಲಾಕ್ ಟವರ್, ಅಂಬೇಡ್ಕರ್ ವೃತ್ತ, ಪಿವಿಎಸ್, ಲಾಲ್ಬಾಗ್, ನಂತೂರು, ಕೆಪಿಟಿ ಪಂಪ್ವೆಲ್ಗಳಲ್ಲಿ ತೆರವನ್ನ ಮಾಡಲಾಗಿದೆ. ಧಾರ್ಮಿಕ, ಕ್ರೀಡೆ, ಸಮಾರಂಭ, ಶುಭಾಶಯ ಹೀಗೆ ಯಾವುದೇ ಫ್ಲೆಕ್ಸ್ಗಳಿಗೂ ವಿನಾಯಿತಿ ನೀಡದೆ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಮಂಗಳೂರಿನ ಪ್ರಮುಖ ಜಂಕ್ಷನ್ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫ್ಲೆಕ್ಸ್ಗಳಿದ್ವು. ಅವುಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡ ಅಧಿಕಾರಿಗಳು ಯಾವುದೇ ಬ್ಯಾನರ್ಗಳಿಗೂ ವಿನಾಯಿತಿ ನೀಡದೆ ತೆರವನ್ನಗೊಳಿಸಿದ್ದಾರೆ. ಪೊಲೀಸ್ ಇಲಾಖೆಯ ಸಹಕಾರವನ್ನು ಪಡೆದುಕೊಂಡು ಈ ಕಾರ್ಯಾಚರಣೆ ನಡೆದಿದೆ. ಅನಧಿಕೃತ ಫ್ಲೆಕ್ಸ್ ವಿರುದ್ಧ ಸಾರ್ವಜನಿಕರು ನಿರಂತರವಾಗಿ ಪಾಲಿಕೆಗೆ ದೂರನ್ನು ನೀಡಿದ್ರು. ಫ್ಲೆಕ್ಸ್ ವಿಚಾರದಲ್ಲಿ ಪಾಲಿಕೆ 3 ಸುತ್ತಿನ ಕಾರ್ಯಾಚರಣೆಗೆ ಮುಂದಾಗಿದೆ. ಮೊದಲ ಸುತ್ತಿನಲ್ಲಿ ಅಕ್ರಮವಾಗಿ ಹಾಕಿದ ಫ್ಲೆಕ್ಸ್ಗಳನ್ನು ತೆರವುಗೊಳಿಸುವುದು, ಅದರ ವಾರಿಸುದಾರರು ಯಾರು ಎನ್ನುವುದನ್ನು ಪತ್ತೆ ಹಚ್ಚಿ ದಂಡ ವಿಧಿಸುವುದು ಮತ್ತು 3ನೇ ಸುತ್ತಿನಲ್ಲಿ ಈ ಫ್ಲೆಕ್ಸ್ಗಳನ್ನು ಮುದ್ರಿಸುವ ಮುದ್ರಕರಿಗೆ ದಂಡದ ಬಿಸಿ ಮುಟ್ಟಿಸಿ ಲೈಸೆನ್ಸ್ ರದ್ದುಗೊಳಿಸುವುದು ಶತಸಿದ್ಧ ಎಂದು ತಿಳಿಸಿದ್ದಾರೆ. ಫ್ಲೆಕ್ಸ್ಗಳನ್ನು ತೆರವು ಮಾಡುವುದು ಮಾತ್ರವಲ್ಲ, ಅದನ್ನು ಹಾಕಿದ್ದು ಯಾರು ಎಂದು ಪತ್ತೆ ಹಚ್ಚಿ ದಂಡಗಳನ್ನು ವಿಧಿಸಲಾಗುವುದು ಎಂದು ಪಾಲಿಕೆ ತಿಳಿಸಿದೆ.